ಸುಳ್ಯದಿಂದ ಮುಂಡೆಕೋಲು ಮೂಲಕ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ಈ ಅಂತಾರಾಜ್ಯ ರಸ್ತೆಯಲ್ಲಿ ದಿನಂಪ್ರತಿ ಹಗಲು ರಾತ್ರಿ ಎನ್ನದೇ ನೂರಾರು ವಾಹನಗಳು ಸಂಚಾರ ಮಾಡುತ್ತಿವೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ಸೇತುವೆಗಳ ಸಮಸ್ಯೆ ಆಗರವಾಗಿದೆ. ಸುಳ್ಯದ ಕಾಂತಮಂಗಲ ಸೇತುವೆ ಬಿರುಕು ಬಿಟ್ಟಿದ್ದು, ಸೇತುವೆಯ ಮೇಲೆ ಕೇವಲ ಹೊಂಡ ಗುಂಡಿಗಳೇ ರಾರಾಜಿಸುತ್ತಿದೆ. ಸೇತುವೆ ಮಧ್ಯದಲ್ಲಿಯೇ ಬಾಯ್ದೆರೆದು ನಿಂತ ಹೊಂಡಗಳು ಮೃತ್ಯು ಕೂಪದಂತೆ ಅಪಾಯಕ್ಕೆ ಆಹ್ವಾನ ನೀಡುತ್ತಿದೆ. ಅಲ್ಲದೆ ಸುಳ್ಯ ಅಜ್ಜಾವರ ಮಂಡೆಕೋಲು ಮೂಲಕ ಕೇರಳದ ಅಡೂರಿಗೆ ಹಾದು ಹೋಗುವ ಅಂತಾರಾಜ್ಯ ರಸ್ತೆ ಸಂಪರ್ಕ ಕಡಿತಗೊಳ್ಳುವ ಭೀತಿ ಜನತೆ ಎದುರಿಸುತ್ತಿದ್ದಾರೆ. ಮಳೆಗಾಲ ಆರಂಭವಾದಾಗ ಸಮಸ್ಯೆ ಮತ್ತಷ್ಟು ಬಿಗುಡಾಯಿಸುತ್ತಿದೆ. ಸೇತುವೆಯ ಮೇಲೆ ಕಾಲಿಡುವಾಗಲೇ ಬೃಹತ್ ಗಾತ್ರದ ಹೊಂಡಗಳ ದರ್ಶನವಾಗ್ತಿದೆ. ಹೊಂಡಕ್ಕೆ ಬೀಳುವ ವಾಹನಗಳ ಚಕ್ರ ಮೇಲೆ ಬೀಳಬೇಕಾದ್ರೆ ಚಾಲಕ ಪ್ರಯಾಸ ಪಡಬೇಕು. ಅಲ್ಲದೆ ಸೇತುವೆಯ ಮಧ್ಯಭಾಗದಲ್ಲಿ ಬೃಹತ್ ಗಾತ್ರದಲ್ಲಿ ಬಿರುಕು ಬಿಟ್ಟಿದ್ದು ಅಪಾಯದ ಕಾರ್ಯಗಂಟೆ ಬಾರಿಸುತ್ತಿದೆ. ಈ ಸೇತುವೆ ತುಂಬಾ ಕಿರಿದಾಗಿದ್ದು ಒಂದು ಕಡೆಯಿಂದ ಒಂದೇ ವಾಹನಗಳು ಚಲಿಸಲು ಸಾಧ್ಯ. ಒಂದು ಬದಿಯ ವಾಹನಗಳು ಚಲಿಸಿದ ಬಳಿಕ ಮತ್ತೊಂದು ಬದಿಯ ವಾಹನಗಳು ಚಲಿಸಬಹುದು. ಈ ಸೇತುವೆಯನ್ನ ಪಯಸ್ವಿನಿ ಹೊಳೆಗೆ ಅಜ್ಜಾವರ ಮಂಡೆಕೋಲು ಮೂಲಕ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವ ಸುಮಾರು 34 ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು. ಅಜ್ಜಾವರ ಮಂಡೆಕೋಲು ಗ್ರಾಮವು ಸೇರಿದಂತೆ ಕಾಸರಗೋಡು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಮೂಲಕ ಕಾಂತಮಂಗಲ ಸೇತುವೆ ಅಂತಾರಾಜ್ಯ ಸೇತುವೆಯಾಗಿ ಇಂದು ಗಮನ ಸೆಳೆದಿದೆ. ಸೇತುವೆ ಸುಮಾರು 75 ಮೀಟರ್ ಉದ್ದವಿದ್ದು ಇದರ ಪಿಲ್ಲರ್ಗಳು ಸುಮಾರು 30 ಮೀಟರ್ ಎತ್ತರವಿದೆ. ಸೇತುವೆಯಲ್ಲಿ ವಾಹನಗಳು ಚಲಿಸುವಾಗ ಸೇತುವೆ ಅಲ್ಲಾಡುತ್ತಿದ್ದು ಪ್ರಯಾಣಿಕರಿಗೆ ಭಯವನ್ನುಂಟು ಮಾಡುತ್ತಿದೆ. ಸೇತುವೆಯ ಪಿಲ್ಲರ್ಗಳ ತಳಭಾಗ ಸವೆದು ನಿಂತಿದೆ. ಸೇತುವೆಯ ಅಡಿಭಾಗದ ಸ್ಲ್ಯಾಬ್ ಅಲ್ಲಲ್ಲಿ ಬಿರುಕು ಬಿಟ್ಟುಕೊಂಡಿದ್ದು ಸ್ಲ್ಯಾಬ್ ತುಂಡು ತುಂಡಾಗಿ ಉದುರುತ್ತಿದೆ. ಸ್ಲ್ಯಾಬ್ಗೆ ಅಳವಡಿಸಲಾದ ಕಬ್ಬಿಣಗಳು ಕಾಣುತ್ತಿದ್ದು ಅದು ತುಕ್ಕು ಹಿಡಿದು ಅದರ ಗಾತ್ರ ಕಿರಿದಾಗಿದೆ. ಈ ಸೇತುವೆ ಬಹಳ ಅತ್ಯಗತ್ಯ ಸೇತುವೆಯಾಗಿರುವ ಕಾರಣ ಸೇತುವೆ ಕುಸಿತಗೊಂಡ್ರೆ ಸುಳ್ಯದ ಅಜ್ಜಾವರ ಮತ್ತು ಮಂಡೆಕೋಲು ಗ್ರಾಮದವರು ಕೇರಳ ಭಾಗದ ಕೆಲ ಜನರು ಈ ಸೇತುವೆಯ ಮೂಲಕ ಸಂಪರ್ಕ ಕಳೆದುಕೊಳ್ಳುತ್ತಾರೆ. ಮಂಡೆಕೋಲು ಅಜ್ಜಾವರ ಭಾಗದಿಂದ ಶಾಲಾ ಕಾಲೇಜುಗಳಿಗೆ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು ಜನರು ಸುಳ್ಯ ತಾಲೂಕು ಕೇಂದ್ರಕ್ಕೆ ಬರುತ್ತಿದ್ದಾರೆ. ಈ ಬಗ್ಗೆ ತಾಲೂಕು ಪಂಚಾಯತ್ ಅಧ್ಯಕ್ಷ ಚನಿಯ ಕಲ್ತಡ್ಕ ಪ್ರತಿಕ್ರಿಯೆ ನೀಡಿ, ಕಳೆದ ಹಲವು ವರ್ಷಗಳಿಂದ ಸೇತುವೆಯ ದುರಸ್ತಿಗೆ ಈ ಹೊಸ ಸೇತುವೆ ನಿರ್ಮಾಣ ಪ್ರಯತ್ನ ಮಾಡುತ್ತಿದ್ದೇವೆ. ಕಳೆದ ವರ್ಷ ತಾತ್ಕಾಲಿಕ ದುರಸ್ತಿ ಮಾಡಲಾಗಿತ್ತು. ಈ ಬಗ್ಗೆ ಶಾಸಕರ ಗಮನಕ್ಕೆ ತಂದಿದ್ದೇವೆ. ಶಾಸಕರು ವಿಶೇಷವಾಗಿ ಬಜೆಟ್ ಅನುದಾನದಲ್ಲಿ ಸೇರಿಸುತ್ತೇನೆ ಎಂದು ಹೇಳಿದ್ದಾರೆ. ಕೆಲವು ವರ್ಷಗಳಿಂದ ಆ ರಸ್ತೆಗೆ ಮತ್ತು ಸೇತುವೆಗೆ ನಾವು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಕಳೆದ ಇದರಲ್ಲಿ ಅದೇ ಜಿಲ್ಲಾ ಪಂಚಾಯತ್ AW ಅವರು ಒಂದು 5.5 ಲಕ್ಷದ ಎಸ್ಟಿಮೇಟ್ ಎಲ್ಲ ಮಾಡಿ ತಾತ್ಕಾಲಿಕ ಒಂದು ದುರಸ್ತಿಗೆ ಮಾಡಿದರು. ಅದು ಇಲೆಕ್ಷನ್ನಿಂದಾಗಿ ಅದು ಬರಲಿಲ್ಲ. ಅನಂತರ ಈಗ ಶಾಸಕರ ಗಮನಕ್ಕೆ ತಂದು ಅದನ್ನು ವಿಶೇಷವಾಗಿ ಬಜೆಟ್ ಅನುದಾನದಲ್ಲಿ ಸೇರಿಸ್ತೇನೆ ಅಂತ ಹೇಳಿದ್ದಾರೆ. ಆ ರೀತಿ ಮುಂದೆ ಸೇರಿಸಿಕೊಂಡು ಹೊಸ ಸೇತುವೆ ಆಗ್ಬೋದು ಅಂತಲೇ ನಮ್ಮ ಒಂದು ನಿರೀಕ್ಷೆ ಇದೆ. ಜಿಲ್ಲಾ ಪಂಚಾಯತ್ ಸದಸ್ಯೆ ಪುಷ್ಪಾವತಿ ಬಾಳಿಲ ಪ್ರತಿಕ್ರಿಯೆ ನೀಡಿ, ಕಾಂತಮಂಗಲದಲ್ಲಿ ಹೊಸ ಸೇತುವೆ ನಿರ್ಮಾಣಕ್ಕೆ ಶಾಸಕರ ಮೂಲಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಅಲ್ಲದೆ ಶಾಸಕರ ಮೂಲಕ ಸಂಸದರಿಗೂ ಈ ಬಗ್ಗೆ ಮನವಿ ಮಾಡಲಾಗುವುದೆಂದು ಹೇಳಿದ್ದಾರೆ. ಈ ಸೇತುವೆ ಕುಸಿಯುವ ಮೊದಲು ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಇಲಾಖಾಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೆ ಬದಲಿ ವ್ಯವಸ್ಥೆ ಮಾಡಬೇಕಾಗಿದೆ. ಜೊತೆಗೆ ಅಜ್ಜಾವರ ಮಂಡೆಕೋಲು ರಸ್ತೆ ತುಂಬಾ ಹದಗೆಟ್ಟಿದ್ದು ಈ ರಸ್ತೆಯಲ್ಲಿ ವಾಹನ ಚಲಾಯಿಸುವುದೆಂದರೆ ತ್ರಾಸದಾಯಕವಾದ ಕೆಲಸವಾಗಿದೆ. ರಸ್ತೆ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ CRF ಯೋಜನೆಯಲ್ಲಿ 6 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ರಾಜಕೀಯ ಕಚ್ಚಾಟದಿಂದ ಅದು ನೆನೆಗುದಿಗೆ ಬಿದ್ದಿದೆ. ಪದ್ಮನಾಭ, V4 News 24/7 ಸುಳ್ಯ.